ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ವಿಶೇಷ ಕಾರ್ಯಕಾರಿಣಿ ಸಭೆ ಬೀಸಿರೋಡು ಸ್ಪರ್ಶ ಕಲಾಮಂದಿರದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ ಶಾಸಕ ರಾಜೇಶ್ ನಾಯ್ಕ್ ಉಳ್ಳೇಪಾಡಿ, ಶಾಸಕ ಮುಖ್ಯವಲ್ಲ ಪಕ್ಷ ಮುಖ್ಯ ಎಂದು ಹೇಳಿದರು. ಕಾರ್ಯಕರ್ತರು ಕೂಡ ಸಮರ್ಥರಾಗಿದ್ದು ಅವಕಾಶಗಳನ್ನು ಪಕ್ಷ ನೀಡಿದಾಗ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಲು ಅವರು ತಿಳಿಸಿದರು. ಬಂಟ್ವಾಳ ಕ್ಷೇತ್ರದಲ್ಲಿ 1000 ಕೋಟಿ ರೂಪಾಯಿಗೂ ಮಿಕ್ಕಿದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದ್ದು ಇನ್ನಷ್ಟು ಅಭಿವೃದ್ಧಿ ಕಾಮಗಾರಿಗಳು ನಡೆಯಲಿವೆ ಎಂದು ಹೇಳಿದ್ದಾರೆ. ಅನುಕೂಲ ನಮ್ಮ ರಾಜ್ಯ ಕೇಂದ್ರದ ಆತನದ ಬಗ್ಗೆ ನನಗೆ ಎಂಕಲಿಗೆ ಆಶ್ಚರ್ಯ ಆಗುತ್ತಿಲ್ಲ. ತುಂಬ ಓಡಿ ಹೋಗ್ತಿದ್ದೀನಿ ಮಾರ್ಗಮಂತ್ರ ತೋಡು ಬ್ರಿಡ್ಜ್ बोलो भारत माता की, भारतीय जनता पार्टी की, ಭಾರತೀಯ ಜನತಾ ಪಾರ್ಟಿ ಮಗಲ್ಲ ವೃತ್ತಿಯಿಂದ ಮನೆಯರ ಸಂತೋಷ ಪಡೆಪ ರಡ್ಡನೆ ಇನಾಮನು ತನ್ನ ಮಟ್ಟ ಹೊತ್ತಾದ ತೊಡರಗರ್ಲಾದೆ ಲೇಸದ ಉದಿಪನ ಮತ್ತು ನಂಚಿತನ ಅವ್ರು ಆದ ಕೆಲಸ ಮಾಡ್ತಾರೆ ಬಂದು ಪ್ರತಿಯೊಂದು ಸಬ್ಜೆಕ್ಟ್ ಅಷ್ಟು ಕೆಲಸನ ನಿರಂತರವಾಗಿ ಸರ್ಕಾರ